ತ್ಯಾಜ್ಯ ವಿಲೇವಾರಿ ಮಾಡಿ ನಾಡನ್ನ ಶುಚಿತ್ವಗೊಳಿಸಬೇಕೆಂಬ ಹೇಳಿಕೆಯನ್ನ ನೀಡಿ ನಾಡಿಗೆ ಮಾದರಿಯಾಗಬೇಕಾದ ಬ್ಲಾಕ್ ಪಂಚಾಯತ್ ಅಧಿಕಾರಿಗಳ ಮೂಗಿನ ಕೆಳಗೆಯೇ ತ್ಯಾಜ್ಯಗಳು ತುಂಬಿ ದುರ್ಗಂಧ ಬೀರುತ್ತಿದ್ರು ಇದನ್ನ ಕಂಡು ಕಾಣದಂತೆ ಜಾಣ ಕುರುಡುತನವನ್ನ ಪ್ರದರ್ಶಿಸುತ್ತಿರುವ ಬ್ಲಾಕ್ ಪಂಚಾಯತ್ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಪರಿಸರದಲ್ಲಿ ಗಬ್ಬಿದ್ದು ನಾರುತ್ತಿರುವ ತ್ಯಾಜ್ಯದಿಂದಾಗಿ ಜನರು ಮೂಗು ಮುಚ್ಚಿಕೊಂಡು ನಡೆಯಬೇಕಾದ ಪರಿಸ್ಥಿತಿ ಬಂದಿದೆ. ಬ್ಲಾಕ್ ಪಂಚಾಯತ್ ಕಚೇರಿ ಪರಿಸರ ಇದೀಗ ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಡುವ ಜೊತೆಗೆ ಪರಿಸರವಾಸಿಗಳು ಸಾಂಕ್ರಾಮಿಕ ರೋಗದ ಭೀತಿಯನ್ನ ಕೂಡ ಎದುರಿಸುವಂತಹ ಪರಿಸ್ಥಿತಿ ಬಂದೊದಗಿದೆ. ಪರಿಸರವಾಸಿಗಳು ಹಲವು ಸಲ ಇದನ್ನ ಬ್ಲಾಕ್ ಪಂಚಾಯತ್ ಅಧಿಕೃತರ ಗಮನಕ್ಕೆ ತಂದರೂ ಯಾವುದೇ ಪ್ರತಿಕ್ರಿಯೆ ಇಲ್ಲವೆನ್ನಲಾಗಿದೆ. ತ್ಯಾಜ್ಯಗಳು ತುಂಬಿಕೊಂಡ್ರೆ ಹಲವು ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗುತ್ತದೆ ಎಂಬ ಹೇಳಿಕೆಯನ್ನ ಬಹಿರಂಗವಾಗಿ ಹೇಳುತ್ತಿರುವ ಅಧಿಕಾರಿಗಳು ಮೂಗಿನ ಕೆಳಗೆಯೇ ಗಬ್ಬಿದ್ದು ನಾರುತ್ತಿರುವ ತ್ಯಾಜ್ಯ ವಿಲೇವಾರಿಗೆ ಕ್ರಮ ಕೈಗೊಳ್ಳದೇ ಇರುವುದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೂ ಕಾರಣವಾಗಿದೆ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಎದುರುಗಡೆ ಬಿದ್ದಿರುವ ಮಾಲಿನ್ಯ ರಾಶಿ ಇದು. ಜನಪ್ರತಿನಿಧಿಗಳ ಕಣ್ಮುಂದೆ ಇಂತಹ ಮಾಲಿನ್ಯ ಬಿದ್ದಿರುವಾಗ ಈ ನಾಡಿನ ಅವಸ್ಥೆ ಏನಾಗಿರಬಹುದೆಂದು ನೀವು ಚಿಂತಿಸಿ ನೋಡಿ. ಇಲ್ಲಿ ಒಂದು ಮಾಲಿನ್ಯ ಸಂಸ್ಕರಣಾ ಪದ್ಧತಿ ಇಲ್ಲದೇ ಇರುವುದು ಈ ನಾಡಿನ ಒಂದು ತೊಂದರೆಯಾಗಿದೆ. ಆದಷ್ಟು ಬೇಗ ಇದನ್ನು ಪರಿಹರಿಸಬೇಕೆಂದು